ಕಡಬ ಗೌಡ ಸಮುದಾಯ ಭವನ ಶಿಲಾನ್ಯಾಸದ ಪೂರ್ವಭಾವಿ ಸಭೆ ಡಿಸೆಂಬರ್ 26ರಂದು ಕೆದಂಬಾಡಿ ರಾಮಯ್ಯ ಗೌಡರ ಸ್ತಬ್ಧಚಿತ್ರ ಸಹಿತ ಭವ್ಯ ವಾಹನ ಜಾಥಾ ಹೊರೆಕಾಣಿಕೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಳಕೆಗೆ ಸಿಗುವಂತಹ ಭವನವನ್ನು ನಿರ್ಮಾಣ ಮಾಡುವ ಕನಸು ನನಸಾಗ್ತಿದೆ. ಇಂತಹ ಭವನದ ಶಂಕುಸ್ಥಾಪನೆಗೆ ಇನ್ನು ಕೇವಲ 1 ತಿಂಗಳು ಮಾತ್ರ ಇರುವುದು. ಈ ಸಣ್ಣ ಅವಧಿಯಲ್ಲಿ ಸೂಕ್ತ ಕಾರ್ಯಯೋಜನೆ ಸಿದ್ಧಪಡಿಸಿ ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ವಿಜೃಂಭಣೆಯಿಂದ ಶಂಕುಸ್ಥಾಪನಾ ಕಾರ್ಯಕ್ರಮ ಜರುಗಲಿದೆ ಎಂದು ಕಡಬ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ಸುರೇಶ್ ಬೈಲು ಹೇಳಿದರು. ಎಲ್ಲ ಜನರು ಒಟ್ಟು ಸೇರಲು ಬೇಕಾದಂಥ ಒಂದು ಅತ್ಯುತ್ತಮ ನಮಗೆ ಯೋಗ ಕೂಡಿ ಬಂದಿದೆ. ಈ ಸಭಾಂಗಣದ ಶಿಲಾನ್ಯಾಸ ಕಾರ್ಯಕ್ರಮದ ಪದಗ್ರಹಣ ಕಾರ್ಯಕ್ರಮ ಮತ್ತು ಸ್ಪಂದನ ಸಹಕಾರಿ ಸಂಘದ ಉದ್ಘಾಟನೆ ಕಾರ್ಯಕ್ರಮದ ಎಲ್ಲದರ ಪೂರ್ವಭಾವಿ ಸಭೆಯ ಅಂಗವಾಗಿ ಇಂದು ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ, ಯುವ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಿರುವ ಅಧ್ಯಕ್ಷರೇ, ಮಹಿಳಾ ಸಮಿತಿಯ ಅಧ್ಯಕ್ಷರೇ, ಸಂಘದ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಘ ಬೆಳೆದು ಬರಲು ನನ್ನ ಬೆನ್ನ ಹಿಂದೆ ನಿಂತು ಎಲ್ಲ ರೀತಿಯಲ್ಲೂ ಸಹಕರಿಸಿದಂಥ ನನ್ನ ಸಂಘದ ನಿರ್ದೇಶಕ ಮಿತ್ರರೇ, ಸೇರಿರತಕ್ಕಂಥ ಎಲ್ಲ ಊರ ಗೌಡರುಗಳೇ, ಹಿರಿಯರೇ, ಎಲ್ಲ ಮನೆಗೆ ಹೋದಾಗ ಆತ್ಮೀಯವಾಗಿ ನಮ್ಮ ಯುವಕರಿಂದಲೂ ಹೆಚ್ಚು ಸುಮಾರು 70-75 ವರ್ಷಕ್ಕಿಂತ ಹೆಚ್ಚಿನ ಹಿರಿಯರು ನಮಗೆ ಇತ್ತಂಥ ಮಾರ್ಗದರ್ಶಕರು ಕೆಲವು ಮಂದಿ ಇದ್ದಾರೆ. ಯಾರ ಹೆಸರನ್ನೂ ಕೂಡ ನಾನು ಉಲ್ಲೇಖಿಸ್ತಾ ಇಲ್ಲ. ಇವರಿಗೆಲ್ಲರಿಗೂ ಮೊದಲಾಗಿ ವಂದಿಸ್ತಾ, ಬಹುಶಃ ಈ ಒಂದು ನಾವು ಹಮ್ಮಿಕೊಂಡ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಎಲ್ಲ ಸಮಾಜಕ್ಕೂ ಒಂದು ಸಂದೇಶವಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ಡಿಸೆಂಬರ್ 26ರ ಶಿಲಾನ್ಯಾಸ ಕಾರ್ಯಕ್ರಮ ಇರ್ಬೋದು, ತಾಲೂಕು ಸಂಘದ ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು, ಪದಗ್ರಹಣ ಕಾರ್ಯಕ್ರಮ ಇರ್ಬೋದು, ಸ್ಪಂದನ ಸಹಕಾರಿ ಸಂಘದ ಉದ್ಘಾಟನೆ, ಇದೆಲ್ಲವೂ ನಮ್ಮ ಕಡಬ ತಾಲೂಕಿನ ನಮ್ಮ ಸಮಾಜದ ಬಂಧುಗಳ ನಮ್ಮ ಮನೆಯ ಕಾರ್ಯಕ್ರಮ ಎಂಬ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕೆಂಬ ನಿಟ್ಟಿನಲ್ಲಿ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಮೊದಲಾಗಿ ಮಹಿಳಾ ಸಂಘಕ್ಕೆ ಆಯ್ಕೆಯಾದಂಥ ವೀಣಾ ಕೊಳ್ಳೆಸಾಗ್ ಇವರಿಗೆ ಅಭಿನಂದಿಸ್ತಾ, ಅವರ ಎಲ್ಲ ತಂಡವನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಯುವ ಸಮಿತಿಯ ಪೂರ್ಣೇಶ್ ಬಲ್ಯ ಇವರ ಎಲ್ಲ ತಂಡವನ್ನು ನಾನು ಅಭಿನಂದಿಸ್ತಾ, ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಿದರೆ ಏನನ್ನೂ ಸಾಧಿಸ್ತೇವೆಂಬ ಅಚಲವಾದ ನಂಬಿಕೆ ಇಟ್ಟವನು ನಾನು. ಯಾವುದೇ ಒಬ್ಬ ವ್ಯಕ್ತಿಯನ್ನು, ಕಡೆಯ ವ್ಯಕ್ತಿಯನ್ನು ಕೂಡ ನಾವು ತಲುಪಬೇಕಾದಂಥ ಅನಿವಾರ್ಯತೆ ಸಂಘಟನೆಗಿದೆ. ನಾವು ಈಗಾಗಲೇ 2 ಬ್ಯಾಂಕಿಗೆ 2 ಉದ್ಯೋಗಿಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹಲವಾರು ಫೋನ್ ಕಾಲ್ಗಳು ಬಂದಿದ್ದವು ನಮಗೆ. ನಾವು ಎಲ್ರಿಗೆ ಹೇಳಿದ್ದಿಷ್ಟೇ, ನಾವು ಇಂಪ್ಲಾಂಟ್ಸ್ ಯಾರೇ ಮಾಡಿದರೂ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ 2 ಕಣ್ಣುಗಳು ಕೂಡ ನಮ್ಮದೇ. ಯಾವ ಕಣ್ಣಿಗೂ ಪೆಟ್ಟಾದರೂ ಅದು ನಮ್ಮ ಸಮಾಜಕ್ಕೆ ಪೆಟ್ಟಾಗ್ತದೆ. ಆ ದೃಷ್ಟಿಯಲ್ಲಿ ಅವತ್ತು ಎಲ್ರಿಗೂ ಹಲವಾರು ಮಂದಿಗೆ ಬೇಸರ ತಂದಿರ್ಬೋದು. ಆದರೆ ಸಮಾಜವನ್ನು ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಈ ಮಾತನ್ನು ಹೇಳಿದ್ದೇನೆ ಹೊರತು ಇಲ್ಲಿ ಯಾರು ಬಡವರು ಬೇರೆಯವರಲ್ಲ, ಶ್ರೀಮಂತನೂ ಬೇರೆಯವರಲ್ಲ, ಎಲ್ಲರೂ ನಮ್ಮ ಸಮಾಜದವರು. ಆ ದೃಷ್ಟಿಯಲ್ಲಿ ನಾವು ಸಂಘಟಿಸ್ತಾ ಇದ್ದೇವೆ. ಕಡಬ ವಲಯ ಸಮುದಾಯ ಭವನದಲ್ಲಿ ನಡೆದ ಸುಸಜ್ಜಿತ ನೂತನ ಸಮುದಾಯ ಭವನದ ಶಿಲಾನ್ಯಾಸ ಸಮಾರಂಭ, ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಪದಗ್ರಹಣ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಲ್ಕನಿ ಸೇರಿದಂತೆ 1200 ಮಂದಿ ಕುಳಿತುಕೊಳ್ಳಬಹುದಾದ ಸುಸಜ್ಜಿತ ಸಮುದಾಯ ಭವನ ಹೊಸಮಠ ಸೇತುವೆಯ ಸಮೀಪದಲ್ಲೇ ತಲೆ ಎತ್ತಲಿದೆ.
2023 ಡಿಸೆಂಬರ್ 26ರಂದು ಶಂಕುಸ್ಥಾಪನೆ ನಡೆಯಲಿದ್ದು 2024 ಡಿಸೆಂಬರ್ ಹೊತ್ತಿಗೆ ಅಂದರೆ ಸರಿಯಾಗಿ 1 ವರ್ಷದ ಅವಧಿಯಲ್ಲಿ ಭವನ ನಿರ್ಮಾಣ ಕಾರ್ಯ ಪೂರ್ತಿಯಾಗಬೇಕಾಗಿದೆ. ಈ ಭವನ ನಿರ್ಮಾಣಕ್ಕಾಗಿ ಈಗಾಗಲೇ 130 ಮಂದಿ 1 ಲಕ್ಷ ರೂಪಾಯಿನಂತೆ ನೀಡಿದ್ದು 1.30 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಒಟ್ಟು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಮುದಾಯ ಭವನಕ್ಕೆ ಇನ್ನಷ್ಟು ಧನ ಸಂಗ್ರಹದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಶಂಕುಸ್ಥಾಪನಾ ಸಮಾರಂಭವನ್ನು ವಿಜೃಂಭಣೆಯಿಂದ ನಡೆಸಬೇಕು ಎನ್ನುವ ಯೋಜನೆ ಸಿದ್ಧಪಡಿಸಿಕೊಂಡಿದ್ದೇವೆ ಎಂದು ಹೇಳಿದರು. ಸುಮಾರು ಅಂದಾಜು ವೆಚ್ಚ ಸಭಾಂಗಣ ನಾವು 3 ರೀತಿಯಲ್ಲಿ ಮಾಡಿದ್ದೇವೆ. ಈಗಾಗಲೇ 1,000 ಜನ ಸಭಾಂಗಣದಲ್ಲಿ ಕೂತುಕೊಳ್ಳುವಂಥ ಸುಸಜ್ಜಿತವಾದ ಒಂದು ಸಭಾಂಗಣ. ಅದು ಒಂದು ಇದರಲ್ಲಿ ವರ್ಗ ಅಂತಿಲ್ಲ, ಆಯಾಯ ನಮ್ಮ ಸಮಾಜದ ಬಂಧುಗಳ ಅವರವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನಾವು 3 ರೀತಿಯ ಹಾಲನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಮೊದಲಾಗಿ 1,000 ಜನರು ಕೂತುಕೊಳ್ಳಲು ಆಸನ ವ್ಯವಸ್ಥೆ ಇರುವಂಥ ಬಾಲ್ಕನಿ ಇರುವಂಥ ಒಂದು ಸಭಾಂಗಣ. ಮತ್ತೊಂದು ಹೊಲೆಬದಿಯಲ್ಲಿ 3ನೇ ಫ್ಲೋರಲ್ಲಿ ನಾವು ಡೈನಿಂಗ್ ವ್ಯವಸ್ಥೆ ಮತ್ತು ಮಧ್ಯಮ ಅಂದರೆ 500 ಜನರು ಕೂತುಕೊಳ್ಳುವಂಥ ಸಭಾಂಗಣ. ಅಷ್ಟೇ ಜನರಿಗೆ ಅಲ್ಲಿ ಊಟದ ಹಾಲನ್ನು ಅದರಲ್ಲಿ ಮಾಡ್ತೇವೆ. ಅದೇ ರೀತಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗುವ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜ ಕಡೆಯ ವ್ಯಕ್ತಿ ಕೂಡ ಗೌಡ ಸಂಘದ ಸಭಾಭವನದಲ್ಲಿ ಮದುವೆ ಆಗಬೇಕೆಂಬುದರ ದೃಷ್ಟಿಯಲ್ಲಿ ಅವರಿಗೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಜನ ಅವರದ್ದು 600-750 ಬಂದರೂ ಗ್ರೌಂಡ್ ಫ್ಲೋರಲ್ಲಿ ನಾವು ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡುವವರಿದ್ದೇವೆ. ಅವರಿಗೂ ಅಲ್ಲಿ ಅವಕಾಶ ಇದೆ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಎಲ್ಲರೂ ಮುಖ್ಯ. ಇದರಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಪ್ರತಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಮಿತಿಯವರು ಅವರ ಗ್ರಾಮವನ್ನು ಒಂದು ಮನೆ ಬಿಡದೆ ಜನ ಸಮೀಕ್ಷೆ ಆಗಬೇಕು ನಮಗೆ. ಅದಕ್ಕೂ ನಾವು ಈಗಾಗಲೇ ಫಾರ್ಮ್ ಇವತ್ತು ನಾವು ಎಲ್ಲ ಪ್ರಿಂಟ್ ಮಾಡಿ ತಯಾರು ಮಾಡಿ ಬಂದಿದ್ದೇವೆ. ಅದೆಲ್ಲವನ್ನು ನಾಳ್ದು ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಅನಾವರಣ ಮಾಡಲಿಕ್ಕಿದ್ದಾರೆ. ಅಲ್ಲಿಂದ ನಮ್ಮದು ಡಿಸೆಂಬರ್ 26ರ ಕಾರ್ಯಕ್ರಮಕ್ಕೆ ಸರಿಯಾಗಿ 1 ತಿಂಗಳ ಮುಂಚೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಈ 1 ತಿಂಗಳಲ್ಲಿ ಯಾವುದು ಅಸಾಧ್ಯವಲ್ಲ. ಖಂಡಿತವಾಗಿ ಹೇಳ್ತೇನೆ, ನಮ್ಮ ಸಮಾಜದ ಬಂಧುಗಳು ಎಲ್ಲ ರೀತಿಯಲ್ಲೂ ಸಹಕರಿಸ್ತಾರೆ. ಆದರೆ ನಾವು ಅವರನ್ನು ಮುಟ್ಟುವ ರೀತಿಯಲ್ಲಿದೆ ಅದು. ಯಾಕಂದರೆ ನಾನು ಇದಕ್ಕೆ ಮುಂಚೆ ನಮ್ಮಲ್ಲಿ ಎಲ್ಲರೊಟ್ಟಿಗೆ ಹೇಳಿದ್ದೆ, ಸರ್ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ನಿಂತು ನನ್ನನ್ನು ಆಯ್ಕೆ ಮಾಡುವಾಗ ನಾನೊಂದು ಮಾತು ಹೇಳಿದ್ದೆ. ಖಂಡಿತವಾಗಿ ನಾನು ಅಧ್ಯಕ್ಷನಾಗಿ ಒಪ್ಪಿಕೊಳ್ತೇನೆ. ಎಲ್ಲರೂ ನನ್ನ ಚಪ್ಪಾಳೆ ಮುಖಾಂತರ ನನ್ನನ್ನು ಹುರಿದುಂಬಿಸಿದರು. ಅವತ್ತೇ ಮಾತು ಹೇಳಿದ್ದೆ, ಬರೀ ಚಪ್ಪಾಳೆಯಲ್ಲಿ ಸಂಘಟನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಮನಸ್ಸಿಟ್ಟು ನೀವು ಚಪ್ಪಲೆ ತಟ್ಟಿದರೆ ಮಾತ್ರ ಅದು ನಾನು ಸಂಘಟನೆ ಮಾಡಲಿಕ್ಕೆ ಅಂತೆ. ಮತ್ತು ಯಾವುದೇ ಸಂಘಟನೆ ಒಬ್ಬ ಅಧ್ಯಕ್ಷ ಕಾರ್ಯದರ್ಶಿಯಿಂದ ಆಗುವಂಥದ್ದಲ್ಲ. ಇದುವರೆಗೆ ನಾವು ಸುಮಾರು 130 ಜನರು 1,30,00,000 1,000 ಕೊಟ್ಟವರು ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಯಾಕಂದರೆ 1 ಲಕ್ಷ ಅಲ್ಲ 1 ಕೋಟಿ. ಯಾಕಂದರೆ ನಾವು ತಪ್ಪಾಗಿ ಬಂತು. ಯಾಕಂದರೆ ನಮ್ಮದು ಯೋಚನೆ ಅಷ್ಟರಲ್ಲೇ ಇತ್ತು, ಲಕ್ಷದ ಒಳಗಡೆ ಇತ್ತು ಇದಕ್ಕೆ ಮುಂಚೆ. ಆದ ಕಾರಣ ಅದು ಲಕ್ಷಕ್ಕೆ ಬಂತು. 1,30,00,000 ಅಂದರೆ 130 ಜನರು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. ಎಲ್ಲರೂ ನಮಗೆ ಹಲವು ರೀತಿಯಲ್ಲಿ ಕೊಡುವುದಿಲ್ಲ ಅಂತ ಹೇಳಿದವರು ಕೂಡ ಅವರೇ ಫೋನ್ ಮಾಡಿ ಬೇರೆಯವರಲ್ಲಿ ಹಣ ತಲುಪಿಸಿದ್ದಾರೆ. ಹಲವರು ನಮಗೆ ಹೆಸರು ಬೇಡ ಅಂತೇಳಿ ಅಂಥವರು ನಮ್ಮ ಸಮಾಜದಲ್ಲಿದ್ದಾರೆ. ಖಂಡಿತ ಇನ್ನೂ ಅವರೇ 130 ಜನ ಅಲ್ಲ, ಖಂಡಿತ ನಾವೆಲ್ಲರೂ ತಂಡವಾಗಿ ದುಡಿದ್ರೆ. ನಾನು ಒಂದು ಶಿವರಾಮ್ ಸರಲ್ಲಿ ಮೊನ್ನೆ ಹೇಳಿದ್ದೆ, ನಾನು ಇಲ್ಲಿ ಇದೇ ಜಾಗದಲ್ಲಿ ನಿಮ್ಮ ಜಾಗದಲ್ಲಿ ನಾನು ಇದ್ದರೆ ಅಂದರೆ ನಾನು ಮಂಗಳೂರಿಂದ ಬರಬೇಕಾಗ್ತದೆ. ನಾನು ಇಲ್ಲೇ ಇದ್ದರೆ ಖಂಡಿತವಾಗಿ 5 ಕೋಟಿ ಮಾಡ್ತಿದ್ದೆ. ಇದೇ ಜನರನ್ನು ಹಿಡ್ಕೊಂಡು 5 ಕೋಟಿ ಮಾಡ್ತಿದ್ದೆ. ಕೊಡುವ ಮನಸ್ಸುಗಳಿವೆ, ಕೇಳುವ ಕೈಗಳು ಮಾತ್ರ ಇಲ್ಲ, ಬಾಯಿಗಳು ಮಾತ್ರ ಇಲ್ಲ ಅಂತೇಳಿ ನಾವೇ ಯಾವ ರೀತಿಯಲ್ಲಿದ್ದೇವೆ ಅಂದರೆ, ನಮ್ಮ ಸಮಾಜ ಯಾರನ್ನೂ ಕೂಡ ನಂಬುವ ಸ್ಥಿತಿಯಲ್ಲಿಲ್ಲ ಈಗ. ಆದ ಕಾರಣ ನಾನು ಅವತ್ತೇ ಹೇಳಿದ್ದೆ, ನಮಗೆ 42 ಜನರು ನಿಲ್ಲುವಂಥ ಜಾಗ ಆಗುವ ದಿವಸ ನಾನು ಪದಗ್ರಹಣ ಮಾಡ್ತೇನೆ ಅಂತೇಳಿ. ಬಹುಶಃ ಬಹಳಷ್ಟು ಸಂತೋಷ ಆಗ್ತಾಯಿದೆ ನನಗೆ. ಆ ಮಾತನ್ನು ನಾನು ಉಳಿಸಿಕೊಂಡದ್ದಲ್ಲ, ನೀವೆಲ್ಲ ಪೂರೈಸಿದಿರಿ. ಅದನ್ನು ನಮಗೆ ನಮ್ಮ ಅನಿವಾರ್ಯತೆಯನ್ನು ನಾವು ಒಂದು ಮಟ್ಟದಲ್ಲಿ ನಾವು ಖಂಡಿತವಾಗಿ ಯಶಸ್ವಿಗೊಂಡಿದ್ದೇವೆ. ಅದರಲ್ಲಿ ನಮ್ಮ ಅರ್ಧ ಕೆಲಸ ನಾವು
ತಲುಪಿದ್ದೇವೆ ಅಂತ ಹೇಳಲು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಕಡಬ ಸ್ಪಂದನ ಸಹಕಾರಿ ಸಂಘದ ಮುಖ್ಯ ಪ್ರವರ್ತಕ ಕೇಶವ ಅಮೈ ಮಾತನಾಡಿ, ಈಗಾಗಲೇ 15 ಮಂದಿ ಪ್ರವರ್ತಕರು ಸಹಕಾರಿ ಸಂಘದ ಕಾರ್ಯದಲ್ಲಿ ಕೈ ಜೋಡಿಸಿಕೊಂಡಿದ್ದೇವೆ. 1000ಕ್ಕೂ ಮಿಕ್ಕಿ ಷೇರುಗಳ ಸಂಗ್ರಹ ಆಗಬೇಕಾಗಿದೆ. ಓರ್ವ ಸದಸ್ಯ ಷೇರು ಸೇರಿದಂತೆ ಒಟ್ಟು 1150 ರೂಪಾಯಿ ನೀಡಬೇಕಾಗಿದೆ. ಹೀಗೆ 1000 ಷೇರುಗಳಾದಾಗ ಮಾತ್ರ ಸಹಕಾರಿ ಸಂಘಕ್ಕೆ ಅನುಮತಿ ಸಿಗಲಿದೆ. ಈ ನಿಟ್ಟಿನಲ್ಲಿ ಗ್ರಾಮದ ಅಧ್ಯಕ್ಷ, ಕಾರ್ಯದರ್ಶಿ ಹಾಗೂ ವಲಯ ಉಪಾಧ್ಯಕ್ಷರು ಸಹಕರಿಸಬೇಕು. ಮುಂದಿನ 1 ವಾರದ ಅವಧಿಯಲ್ಲಿ ಸದಸ್ಯತ್ವ ಭರ್ತಿಗೊಳಿಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿಕೊಂಡರು. ನಾವು ಈ ಸಹಕಾರ ಸಂಘಕ್ಕೆ ಈಗಾಗಲೇ 15 ಮಂದಿಗೆ ನಿರ್ದೇಶಕರನ್ನು ಮಾಡಿಕೊಂಡಿದ್ದೇವೆ. 6 ವಲಯಗಳು, ಕಡಬ ತಾಲೂಕು 6 ವಲಯಗಳು, ಸವಣೂರು, ಆಳಂಗಾರು, ನೆಲ್ಯಾಡಿ, ಬಿಳಿನೆಲೆ, ಸುಬ್ರಹ್ಮಣ್ಯ, ಕಡಬ, ಬಿಳಿನೆಲೆ, ಸುಬ್ರಹ್ಮಣ್ಯ 6 ವಲಯಗಳು. ಸವಣೂರು ವಲಯದಿಂದ ನಾಗೇಶ್ ಕೆಡೆಂಜಿ, ಶೇಖರ್ ಬರೆಪಾಡಿ. ಆಳಂಗಾರು ವಲಯದಿಂದ ನಾನು ಕೇಶವ ಅಮ್ಮೈ, ಆಶಾ ತಿಮ್ಮಪ್ಪಗೌಡ, ಚೇತನ್ ಆನೆಗುಂಡಿ. ನೆಲ್ಯಾಡಿ ವಲಯದಿಂದ ಕಾಂತಪ್ಪ ಗೌಡ. ಕಡಬ ವಲಯದಿಂದ ಚಂದ್ರಶೇಖರ್ ಕೋಡಿಬೈಲು, ಗೀತಾ ಕೇವಳ, ದಾಮೋದರ್. ಹಾಗೆ ಸುಬ್ರಹ್ಮಣ್ಯ ವಲಯದಿಂದ ರೋಹಿತ್, ಲೋಕೇಶ್, ಹಾಗೆ ಗೋಪಾಲ್ ಎನ್ನೆಮಜಳು. ಒಟ್ಟು 15 ಮಂದಿ. ಈಗಾಗಲೇ ಪ್ರಕ್ರಿಯೆಗಳು ಆರಂಭಗೊಂಡು ಶೇರ್ ಕಲೆಕ್ಷನ್ ಹಂತದಲ್ಲಿದೆ. ಷೇರುಗಳು ನಾವು ನಾಳಿದ್ದು ಉದ್ಘಾಟನೆ ಆಗಬೇಕಂದ್ರೆ ನಮಗೆ ಪರ್ಮಿಷನ್ ಸಿಗಬೇಕಾದ್ರೆ ಸುಮಾರು 1,000ಕ್ಕಿಂತ ಮಿಕ್ಕಿ ಸದಸ್ಯರುಗಳನ್ನು ನಾವು ಈ ಸಂಘಕ್ಕೆ ಪ್ರಪ್ರಥಮವಾಗಿ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಸದಸ್ಯರಾಗಬೇಕಾದವರು ಷೇರುಗಳನ್ನು ಕೊಡಬೇಕಾಗ್ತದೆ. ಒಂದು ಷೇರಿನ ಬೆಲೆ 1,000 ರೂಪಾಯಿ. ಅದಕ್ಕೆ ಶೇರ್ ಫೀಸು 100 ರೂಪಾಯಿ, ಎಂಟ್ರಿ ಫೀಸ್ 50. ಒಟ್ಟು ಮೌಲ್ಯ 1,150 ರೂಪಾಯಿ ಒಂದು ಶೇರಿನ ವ್ಯಾಲ್ಯೂ. ಇದು ಈ ಪ್ರಕ್ರಿಯೆಗಳು ಮುಗಿದ ಮೇಲೆ ನಮಗೆ ಪರ್ಮಿಷನ್ ಸಿಗ್ತದೆ. ಈ ಪರ್ಮಿಷನ್ ಸಿಕ್ಕಿದ ಮೇಲೆ ನಾವು ಲೀಗಲಾಗಿ ಉದ್ಘಾಟನೆ ಮಾಡಲಿಕ್ಕೆ ಆಗ್ತದೆ. ಆದರೆ ಇಲ್ಲಿ ನಮಗೆ ಏನಾಗಿದೆ ಅಂದರೆ, ನಾವು ಬೇಕಾದಷ್ಟು ಸಂಖ್ಯೆಯಲ್ಲಿ ಇದ್ದೇವೆ, ಹಾಗೆಯೇ ಪ್ರವರ್ತಕರು 15 ಮಂದಿ ಇದ್ದೇವೆ. ಆದರೆ ಈಗ ಆಗಿರುವಂಥ ಸದಸ್ಯರ ಸಂಖ್ಯೆ ಒಟ್ಟು 250 ಮಾತ್ರ. ಹಾಗಾಗಿ ನಾನು ಸಮಾಜ ಬಾಂಧವರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಗಿನ್ನು ಕೆಲವೇ ದಿನಗಳು, ಅಂದರೆ 1 ವಾರದಿಂದ 10 ದಿನಗಳ ಒಳಗಾಗಿ ನಾವು 1,000ಕ್ಕಿಂತ ಮಿಕ್ಕಿ ಸದಸ್ಯರುಗಳನ್ನು ಈ ಸೊಸೈಟಿಗೆ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಗ್ರಾಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇದಕ್ಕೆ ಮುತುವರ್ಜಿಯನ್ನು ವಹಿಸ್ಕೊಳ್ಬೇಕು. ಒಂದು ಗ್ರಾಮದಿಂದ ಕನಿಷ್ಠ ಒಂದು 25 ಸದಸ್ಯರುಗಳನ್ನು ನಮಗೆ ಮಾಡಿಕೊಡಬೇಕಾಗ್ತದೆ. ಹಾಗಾಗಿ ನಾನು ಪ್ರಪ್ರಥಮವಾಗಿ ಗ್ರಾಮದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಲ್ಲಿ ಮನವಿ ಮಾಡ್ತೇನೆ. ಹಾಗೆ ನಮ್ಮ ವಲಯಗಳ ಉಪಾಧ್ಯಕ್ಷರುಗಳಲ್ಲಿ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಗೆ ಸದಸ್ಯರ ಕೊರತೆ ಆಗಬಾರ್ದು. ನಾವು ಕೇವಲ ಇನ್ನು 1 ವಾರದಲ್ಲಿ ನಮ್ಮ ಸದಸ್ಯತ್ವವನ್ನು ಭರ್ತಿ ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮ ಈವಾಗಲೇ ನೇಮಕಗೊಂಡಿರುವಂತಹ ಸುರೇಶ್ ಅವರು ಇಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರಲ್ಲಿ ಒಂದು ಅಪ್ಲಿಕೇಶನ್, ಒಂದು ಮಿನಿಮಮ್ 25 ಎಲ್ಲ ಗ್ರಾಮದವರು, ಅಂದರೆ ಅಧ್ಯಕ್ಷರು, ಕಾರ್ಯದರ್ಶಿ ಮುಖ್ಯವಾಗಿ ಅವರು ಬಾರದೇ ಇದ್ದಲ್ಲಿ, ಆ ಗ್ರಾಮದ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಲ್ಲಿ ಇಷ್ಟು ಅಪ್ಲಿಕೇಶನ್ ತಗೊಳ್ಬೇಕು. ನಮಗೆ ಸದಸ್ಯರನ್ನು ಮಾಡಿ ಸಹಕರಿಸಬೇಕು. ಸದಸ್ಯರು ಮಾಡಿದರೆ ನಮಗೆ ಕೂಡಲೇ ಪರ್ಮಿಷನ್ಗೆ ಹೋಗ್ಲಿಕ್ಕೆ ಆಗ್ತದೆ. ನಾಳೆ ದಿನ ಉದ್ಘಾಟನೆಗೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಕಚೇರಿ ಎಲ್ಲವೂ ಆರಂಭಗೊಂಡಿದೆ. ಈಗಾಗಲೇ 2 ಉದ್ಯೋಗಿಗಳನ್ನು ಕೂಡ ನೇಮಿಸಲಾಗಿದೆ. ಅದೆಲ್ಲವೂ ತಮ್ಮ ಗಮನಕ್ಕೆ ಬಂದಿರ್ಬೋದು ಅಂತ ತಿಳ್ಕೊಳ್ತಾ ಇದ್ದೇನೆ. ಹಾಗೆ ಮುಂದಿನ ಕಾರ್ಯಕ್ರಮಗಳಿಗೆ ಪ್ರವರ್ತಕರು ಮಾತ್ರ ಅಲ್ಲ, ಎಲ್ಲ ಗ್ರಾಮಸ್ಥರು ನಮ್ಮೊಂದಿಗೆ ಸಹಕರಿಸಬೇಕು. ಹೊರೆಕಾಣಿಕೆ ಬಗ್ಗೆ ವಿವರಿಸಿದ ಪ್ರವೀಣ್ ಕುಂಟ್ಯಾನ್ ಅವರು ಡಿಸೆಂಬರ್ 24ರಂದು ಮಧ್ಯಾಹ್ನ 2 ಗಂಟೆ ವೇಳೆಗೆ ಗಣಪತಿ ದೇವಸ್ಥಾನದ ಬಳಿ ಎಲ್ಲಾ ಗ್ರಾಮದವರು ಸೇರಬೇಕು. 3 ಗಂಟೆ ವೇಳೆಗೆ ಹೊರೆಕಾಣಿಕೆ ಹೊರಡಬೇಕು.
4 ಗಂಟೆ ವೇಳೆಗೆ ಶಂಕುಸ್ಥಾಪನೆ ನಡೆಯುವ ಸ್ಥಳಕ್ಕೆ ತಲುಪಬೇಕು ಎಂದು ಹೇಳಿದರು. ಪ್ರತಿ ಮನೆಯಿಂದ ಕನಿಷ್ಠ 1 ಗೊನೆ ಅಡಕೆಯನ್ನಾದರೂ ನೀಡಬೇಕು. 10,000ಕ್ಕೆ ಮಿಕ್ಕಿ ಅಡಕೆ ಗೊನೆ ಸಂಗ್ರಹ ಆಗಬೇಕೆಂಬ ಗುರಿಯನ್ನು ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ತೆಂಗಿನಕಾಯಿಯನ್ನು ನೀಡಬೇಕು. ಗ್ರಾಮ ಪ್ರಮುಖರು ಪ್ರತಿ ಮನೆಗೆ ಭೇಟಿ ನೀಡಿ ಹೊರೆ ಕಾಣಿಕೆಯ ಯಶಸ್ಸಿಗೆ ಶ್ರಮಿಸುವಂತೆ ಕರೆ ನೀಡಿದರು. 26ನೇ ತಾರೀಕು ನಡೆಯುವಂಥ ನಮ್ಮ ಸಮಾಜದ ಸಭಾಭವನದ ಶಿಲಾನ್ಯಾಸದಂದು ಆ ಮೊದಲು ಒಂದು ಹಸಿರು ಕಾಣಿಕೆ ನಮ್ಮ ಈ ಒಂದು ಸಭಾಭವನ ಆಗುವ ಜಾಗಕ್ಕೆ ಒಪ್ಪಿಸುವಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಆ ಜವಾಬ್ದಾರಿಯನ್ನು ನನಗೆ ಮತ್ತು ಓಡಿಯಪ್ಪ ಗೌಡರಿಗೆ ಕೊಟ್ಟಿದ್ದಾರೆ. ನಾವು ಪುತ್ತೂರಲ್ಲಿ ಪ್ರಥಮವಾಗಿ ಅಲ್ಲಿಯ ಸಭಾಭವನ ಪ್ರಾರಂಭ ಆಗುವ ಸಂದರ್ಭದಲ್ಲಿ, ಶಿಲಾನ್ಯಾಸದ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ನಾವು ಪ್ರಥಮವಾಗಿ ಮಾಡಿದ್ದು ಹೊರೆ ಕಾಣಿಕೆ. ಅವತ್ತಿನ ದಿವಸ ಅದು ಸ್ವಾಮೀಜಿಗಳಿಗೆ ನೋಡಿ ತುಂಬ ಖುಷಿಯಾಗಿದೆ. ಅದ ನಂತರ ಕಳೆದ ಸಲ ಕೂಡ ನಾವು ಸ್ವಾಮಿಗಳ ಕಾರ್ಯಕ್ರಮಕ್ಕೆ ನಾವು ಹೊರೆ ಕಾಣಿಕೆ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡಿದ್ದೇವೆ. ಆ ಜವಾಬ್ದಾರಿಯನ್ನು ಕೂಡ ನಾನು ತಗೊಂಡಿದ್ದೆ. ಅದು ಕೂಡ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ನಡೆದಿದೆ. ವಿಶೇಷ ಅಂತ ಹೇಳಿದರೆ ಆ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಟೋಟಲ್ ಬಂದ ಹೊರೆ ಕಾಣಿಕೆಯಲ್ಲಿ 50% ಬಂದದ್ದು ನಮ್ಮ ಈ ಒಂದು ಸವಣೂರು, ನೆಲ್ಲಿಯಾಡಿ, ಕಡಬ ಭಾಗ, ಅಲಂಕಾರ ಭಾಗದ್ದು. ಒಟ್ಟು ಸೇರಿ ನಮ್ಮದೊಂದು 50ರಿಂದ ಮೇಲೆ ಗಾಡಿ ನಮ್ಮ ಈ ಭಾಗದ್ದೇ ಇದ್ದದ್ದು. ಆ ಭಾಗದ ಅಷ್ಟು ವೆಹಿಕಲ್ ಬಂದ ಕಾರಣ ಅದು ಭಾರಿ ಚಂದವಾಗಿ ಮೆರವಣಿಗೆ ಮೂಲಕ ಬಂದ ಕಾರಣ ಅದು ಅದ್ಭುತವಾಗಿ ಅವತ್ತಾಗಿದೆ. ಇವತ್ತು ನಾನು ಹೇಳ್ತಿರೋದೇನಂತ ಹೇಳಿದರೆ 26ನೇ ತಾರೀಕಿಗೆ ಕಾರ್ಯಕ್ರಮ ಇದ್ದರೆ ನಾವು ಮುಂಚಿನ ದಿವಸ ತಂದರೆ ನಮಗೆ ಕಷ್ಟ ಆಗ್ತದೆ. ಅದನ್ನು ಜೋಡಣೆ ಮಾಡಬೇಕು. ನಾವು ತಂದು ರಾಶಿ ಹಾಕುವಾಗಿಲ್ಲ, ಅದನ್ನು ಸಪ್ರೇಟ್ ತೆಂಗಿನಕಾಯಿ ಸಪ್ರೇಟಾಗಿ ಮತ್ತು ಅಡಿಕೆ ಸಪ್ರೇಟಾಗಿ ಹಾಕಬೇಕಾಗ್ತದೆ. ಅದಕ್ಕೆ 24ನೇ ತಾರೀಕಿಗೆ ಪ್ರತಿಯೊಬ್ಬರು ನಿಮ್ಮ ಗ್ರಾಮದಿಂದ ಬೆಳಿಗ್ಗೆ ಒಂದು 10 ಗಂಟೆಗೆ ಸರಿಯಾಗಿ ನೀವು ಅದನ್ನು ಎಲ್ಲ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಮಾಡಿ 2 ಗಂಟೆಗೆ ನಿಮ್ಮ ಗ್ರಾಮದಿಂದ ಹೊರಟು 2:30-3 ಗಂಟೆ ಒಳಗೆ ನಮ್ಮ ಗಣಪತಿ ದೇವಸ್ಥಾನಕ್ಕೆ ಮುಟ್ಟುವಂಥ ಕೆಲಸ ಆಗಿ ಅಲ್ಲಿಂದ ಮೆರವಣಿಗೆಯ ಮೂಲಕ ನಾವು ಇಲ್ಲಿ ಹೊಸಮಠಕ್ಕೆ ತರುವಂಥ ಕೆಲಸ ನಾವು ಮಾಡಲಿಕ್ಕಿದ್ದೇವೆ. ಇವತ್ತು ನಾನು ಹೇಳ್ತಿರೋದೇನಂತ ಹೇಳಿದರೆ, ಈಗ ನಮ್ಮ ಪ್ರತಿ ಗ್ರಾಮದಲ್ಲಿ ಕೂಡ ನಮ್ಮ ಊರ ಗೌಡರುಗಳು ಸಾಕಷ್ಟು ಕೆಲಸಗಳನ್ನು, ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಲ ನಮಗೆ ಊರ ಗೌಡರು ಈ ಒಂದು ಹೊರೆ ಕಾಣಿಕೆಯ ಸಂದರ್ಭದಲ್ಲಿ ಅವರ ಸಹಕಾರವನ್ನು ನೀಡಬೇಕು. ಯಾಕಂತ ಹೇಳಿದರೆ ಅವ್ರಿಗೆ ಒಂದು ಮಾತು ಹೇಳಿದ ಕೂಡಲೇ ಪ್ರತಿಯೊಂದು ಮನೆಯವರು ಕೂಡ ಅದನ್ನು ಕೊಡಲಿಕ್ಕೆ ಒಪ್ಪಲಿಕ್ಕೆ ರೆಡಿ ಇರ್ತಾರೆ. 1 ಗೊನೆ ಅಡಿಕೆ, ಕನಿಷ್ಠ 1 ಗೊನೆ, ಸಾಧ್ಯ ಆದರೆ 1 ಇರ್ಬೋದು, 10 ಗೊನೆ ಕೂಡ ನಾವು ತರ್ಬೋದು. ಬರೀ 1 ಗೊನೆಗೆ ಸೀಮಿತವಾಗಿರಬಾರ್ದು. ಉದ್ದೇಶ ಇಷ್ಟೇ, ನಾಳ್ದು ಆಗುವಂಥ ಕಾರ್ಯಕ್ರಮದ್ದು ಪ್ರತಿಯೊಂದು ಖರ್ಚು ಕೂಡ ನಮ್ಮ ಹೊರೆ ಕಾಣಿಯಲ್ಲಿ ಹೋಗಬೇಕಂತ ಹೇಳುವ ಒಂದು ಭಾವನೆ ನಮ್ಮಲ್ಲಿ ಉಂಟು. ಆಗ ಆ ಕಾರ್ಯಕ್ರಮ ಕೂಡ ಚೆಂದ ಆಗ್ತದೆ. ಇವತ್ತು ನಾವು ಕನಿಷ್ಠ ಆದರೂ ಕೂಡ ಒಂದು ನಮ್ಮ ಲೆಕ್ಕಾಚಾರದಲ್ಲಿ ಒಂದು 10,000ಕ್ಕಿಂತ ಮಿಕ್ಕಿ ಅಡಿಕೆ ಗೊನೆ ಬರಬೇಕಂತೇಳಿ ನಮ್ಮ ಒಂದು ಯೋಚನೆ ಉಂಟು. ಹಾಗಾಗಿ ನೀವು ನಿಮ್ಮ ಗ್ರಾಮದಲ್ಲಿ ಇವತ್ತು ನೀವು ಯಾರಿದ್ದೀರಾ, ನೀವು ಪರ್ಸನಲ್ ಆಗಿ ಒಂದು 100 ಮನೆಗೆ ಭೇಟಿ ಮಾಡುವಂಥ ಕೆಲಸ ಮಾಡಿ. ಅಲ್ಲಿ ಗ್ರಾಮ ಸಮಿತಿ ಇದ್ದರೆ ಅವರ ಜೊತೆ, ಇಲ್ಲದಿದ್ದರೆ ನೀವು ವೈಯಕ್ತಿಕವಾಗಿ ಕೂಡ ಆ ವ್ಯವಸ್ಥೆಯನ್ನು ಮಾಡಬೇಕು. ನಾವು ಕಳೆದ ಸಲ ಮಾಡಿದಂಥ ಕೆಲಸಗಳೇನಂತ ಹೇಳಿದರೆ, ನಾವು ಪ್ರತಿಯೊಂದು ಏರಿಯಾ ಕೂಡ, ನನ್ನ ಏರಿಯಾಕ್ಕೆ ಒಂದು ಕಮಿಟಿ ಇದ್ದರೂ ಕೂಡ ನಾನು ವೈಯಕ್ತಿಕವಾಗಿ 100 ಮನೆಯನ್ನು ಕವರ್ ಮಾಡಿದ್ದೇನೆ. ಹಾಗಾಗಿ ಎಲ್ಲ ಕಲೆಕ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ನೀವು ಇವತ್ತು ಬಂದವರು 100 ಮನೆಯನ್ನು ಭೇಟಿ ಮಾಡುವ ಕೆಲಸ ನೀವು ಮಾಡಿದರೆ ಖಂಡಿತವಾಗಿ ಅದು ಅದ್ಭುತವಾಗಿ ಆ ಕೆಲಸ ಆಗ್ತದೆ. ಎರಡನೇದಾಗಿ ಅವತ್ತು 1 ಪಿಕಪ್ 1 ಗ್ರಾಮದಿಂದ ಕಂಪಲ್ಸರಿ ಬರುವಂಥ ಕೆಲಸ ಆಗಬೇಕು. ಆ ಪಿಕಪ್ಪಿನ ಬಾಡಿಗೆಯನ್ನು ನಾವು ಇಲ್ಲಿ ಸಮಿತಿಯಿಂದ ನಾವು ಕೊಡಲಿಕ್ಕಿದ್ದೇವೆ. ನೀವು ಅದಕ್ಕೆ ನಾಳೆ ಬಾಡಿಗೆ ಕಲೆಕ್ಟ್ ಮಾಡುವಂಥ ಕೆಲಸ, ಅದು ಯಾವುದೇ ಜವಾಬ್ದಾರಿತೆ ಬೇಡ. ಅದು ಏನಿದ್ರೂ ಕೂಡ ನೀವು ಅವತ್ತಿನ ಬಂದ ಪಿಕಪ್ಪಿನ ವೆಹಿಕಲ್ ನಂಬರ್ ಮತ್ತು ಆ ಡ್ರೈವರ್ ಫೋನ್ ನಂಬರ್ ಒಂದು ಕೊಟ್ಟರೆ ಅದನ್ನು ಈ ಕಾರ್ಯಕ್ರಮ ಮುಗಿದ ಕೂಡಲೇ ಅವರಿಗೆ ಕೊಡುವಂಥ, ಅದು ಬಾಡಿಗೆ ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಅದರ ಜೊತೆಗೆ ನೀವು ವೈಯಕ್ತಿಕವಾಗಿ ಒಂದು 10 ಮನೆಯವ್ರ ಜೊತೆಗೆ ಸೇರಿ ನಿಮ್ಮ ಸ್ವಂತ ವೆಹಿಕಲಲ್ಲಿ ಕೂಡ ಹೊರೆ ಕಾಣಿಕೆ ತರುವಂಥ ಕೆಲಸವನ್ನು ಕೂಡ ಮಾಡ್ಬೋದು. ಹಾಗೆ ಮಾಡಿದರೆ ಅದು ಕೂಡ ನಮಗೆ ಒಂದು ಸ್ವಲ್ಪ ವೆಹಿಕಲ್ ಆದಷ್ಟು ಇದ್ದಲ್ಲಿ ಅದು ಕೂಡ ಒಂದು ಚೆಂದ ಕಾಣ್ತದೆ. ತರುವಾಗ ನಮಗೆ ತೆಂಗಿನಕಾಯಿ ಅದು ಲೆಕ್ಕ ಇಲ್ಲ, ನೀವು ಎಷ್ಟು ಬೇಕಾದರೂ ತೆಂಗಿನಕಾಯಿ ತಗೊಂಡು ಬನ್ನಿ. ನಾವು 25ಕ್ಕೆ ತಂದರೆ ನಮಗೆ ಅದು ಉಪಯೋಗಕ್ಕೂ ಮರು ದಿವಸದ ಕಾರ್ಯಕ್ರಮಕ್ಕೆ ಬರಲಿಕ್ಕೂ ಸಾಕು. ಮತ್ತು ರಬ್ಬರ್ ಶೀಟ್ ಇದ್ದರೆ ರಬ್ಬರ್ ಶೀಟ್ ತನ್ನಿ, ಮತ್ತು ಅಡಿಕೆ ಗೊನೆ, ಇದನ್ನು ಇಷ್ಟನ್ನೆಲ್ಲ ತಂದರೂ ಕೂಡ ನಮಗೆ ಅವತ್ತು 24ಕ್ಕೆ ಕೂಡ ಸ್ವಲ್ಪ ಕಾರ್ಯಕರ್ತರು ಬೇಕಾಗ್ತದೆ. ಅದನ್ನು ಜೋಡಣೆ ಮಾಡುವಂಥ ಕೆಲಸ ತುಂಬ ಉಂಟು. ಅದಕ್ಕೆ ಬೇಕಾಗುವ ಸಪ್ರೇಟ್ ಪೆಂಡಾಲ್ ಮಾಡಬೇಕು, ಅದಕ್ಕೆ ಬೇಕಾಗುವಂಥ ಬೇಲಿಗಳನ್ನು ಮಾಡಬೇಕಾಗ್ತದೆ, ಬೇರೆ ಬೇರೆ ಬೇಲಿಗಳನ್ನು ಮಾಡಬೇಕು. ತಂದು ರಾಶಿ ಹಾಕಿ ಹೋದರೆ ಅದು ಸರಿಯಾಗೋದಿಲ್ಲ. ಹಾಗಾಗಿ ಇನ್ನು ಮುಂದಿನ ದಿವಸದಲ್ಲಿ ನಾನು ಮತ್ತು ಓಡಿಯಪ್ಪಣ್ಣ ಈ ವಲಯ ಮಟ್ಟದ್ದು, ವಲಯಕ್ಕೆ ಒಬ್ಬೊಬ್ಬರನ್ನು ನಾವು ಜವಾಬ್ದಾರಿ ಕೊಡ್ತೇವೆ, ಒಬ್ರಿಗಿಬ್ಬರಿಗೆ. ಆ ಇಬ್ಬರು ಗ್ರಾಮ ಮಟ್ಟಕ್ಕೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಆ ಗ್ರಾಮ ಮಟ್ಟವನ್ನು ಕನೆಕ್ಟ್ ಮಾಡುವಂಥ ಕೆಲಸ ಮಾಡಬೇಕು. ನಾವು ಸಾಧ್ಯ ಆದಲ್ಲಿ ಎಲ್ಲಿಯಾದರೂ ಬರಬೇಕಿದ್ದಲ್ಲಿ ನಾನು ಮತ್ತು ಓಡಿಯಪ್ಪಣ್ಣ ನಾವು ಬರಲಿಕ್ಕೆ ರೆಡಿ ಇದ್ದೇವೆ ಅದಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನಲೇ ನೀವು ಬಂದವರು
ಪ್ರತಿ ಮನೆಗೆ 100 ಮನೆಗೆ ಭೇಟಿ ಕೊಡ್ತೇವೆ ಅಂತೇಳಿ ಒಂದು ಮನಸ್ಸಲ್ಲಿ ನೀವು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಚಂದ ಮಾಡಿ ಕೊಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸಂಘಟನಾ ಕಾರ್ಯದರ್ಶಿ ಶಿವರಾಮ ಏನೇಕಲ್ ಮಾತನಾಡಿ, ಕಾರ್ಯಕ್ರಮದ ಯಶಸ್ಸಿಗಾಗಿ ಮಹಿಳಾ ಹಾಗೂ ತರುಣ ಗ್ರಾಮ ಸಮಿತಿಗಳನ್ನು ರಚಿಸಲಾಗಿದೆ. ಇದರ ಜೊತೆಗೆ ಶುಚಿತ್ವ, ನೀರು, ಮಾಧ್ಯಮ, ಸಭಾ ಕಾರ್ಯಕ್ರಮ ನಿರ್ವಹಣೆ, ಸನ್ಮಾನ, ವೈದ್ಯಕೀಯ, ಆಸನ ವ್ಯವಸ್ಥೆ, ಹೊರೆ ಕಾಣಿಕೆ ಹೀಗೆ ಅನೇಕ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ವಿವರಿಸಿದರು. ಸಂಘದ ಉಪಾಧ್ಯಕ್ಷ ತಮ್ಮಯ್ಯ ಗೌಡ ಎಸ್, ಗೌರವಾಧ್ಯಕ್ಷ ನಿವೃತ್ತ ಅಬಕಾರಿ ಉಪ ಆಯುಕ್ತ ಗೋಪಾಲಕೃಷ್ಣ ಗೌಡ, ವಲಯ ಪೂರ್ವಾಧ್ಯಕ್ಷ ಚಂದ್ರಶೇಖರ ಗೌಡ ಕೋಡಿಬೈಲು, ಸ್ಪಂದನ ಸಹಕಾರಿ ಸಂಘದ ನಿರ್ದೇಶಕಿ ಆಶಾ ತಿಮ್ಮಪ್ಪ, ವಲಯ ಮಹಿಳಾ ಅಧ್ಯಕ್ಷೆ ನೀಲಾವತಿ ಶಿವರಾಮ್, ಉಪಾಧ್ಯಕ್ಷರಾದ ಓಡಿಯಪ್ಪ ಗೌಡ ಎರ್ಮಾಯಿಲ್, ರಾಧಾಕೃಷ್ಣ ಗೌಡ ಕೆರ್ನಡ್ಕ, ಗೋಪಾಲಕೃಷ್ಣ ಪಟೇಲ್, ವೆಂಕಟರಾಜ್ ಕೋಡಿಬೈಲು, ದಯಾನಂದ ಆಲಂಕಾರು, ಮಹಿಳಾ ಸಂಘದ ಅಧ್ಯಕ್ಷೆ ವೀಣಾ ಕೊಳ್ಳೆಸಾಗು, ತರುಣ ಘಟಕದ ಅಧ್ಯಕ್ಷ ಪೂರ್ಣೇಶ್ ಮೊದಲಾದವರು ಉಪಸ್ಥಿತರಿದ್ದರು. ನಿಕಟ ಪೂರ್ವಾಧ್ಯಕ್ಷ ತಮ್ಮಯ್ಯ ಗೌಡ ಸ್ವಾಗತಿಸಿ, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಪಂಚೋಡಿ ವಂದಿಸಿದರು. ವಾಸುದೇವ ಗೌಡ ಕಾರ್ಯಕ್ರಮ ನಿರೂಪಿಸಿದರು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.